welcome the councillor, Mr. Ismail Saab. Thank you so much for coming here. Applause. So that we can have a glimpse, I request the captain, the skipper, Mr. Imran, to kindly come forward in front of the stage. Responsible for all the works done from this team, none other than Mr. Rafiq, the team manager. A round of applause for Mr. Rafiq, the team manager who's been handling the team. So, ladies and gentlemen, a round of applause in inviting Haji Toha sir to kindly come us to the stage. ಇದು ನಾನು ಚುನಾವಣೆಗೆ ನಿಂತಹ ಒಂದು ಸಂದರ್ಭದಲ್ಲಿ ನನ್ನನ್ನು ಗೆಲ್ಲಿಸುವಲ್ಲಿ ಬಹಳಷ್ಟು ಒಂದು ಪಾತ್ರವನ್ನು ಮಾಡಿದಂತಹ ನನ್ನ ಸಹೋದರ ಮಿತ್ರರ ಒಂದು ತಂಡವಾಗಿದೆ. ಬಲಿಷ್ಠ ತಂಡ ಮತ್ತು ಸಾಮಾಜಿಕ, ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಒಂದು ಮಾದರಿಯಾದ ಒಂದು ಸಂಘಟನೆ ಅಂತ ನಾನು ಹೇಳಲು ಬಯಸ್ತೇನೆ. ಸ್ನೇಹಿತರೆ, ಈ ದೇಶದಲ್ಲಿ ಯಾವುದೇ ಒಂದು ಸಂಘಟನೆಯಾಗಲಿ ಒಂದು ಸಂಸ್ಥೆಯಾಗಲಿ ಈ ದೇಶದ ಅಭಿವೃದ್ಧಿ ಮತ್ತು ಜನರ ಹಿತಕ್ಕಾಗಿ ತನ್ನನ್ನು ಮುಡಿಪಾಗಿಸಿಕೊಳ್ಳುವ ಯಾವುದೇ ಒಂದು ಸಂಘಟನೆಯು ಕೂಡ ಸಮಾಜದ ಉನ್ನತಿಯಲ್ಲಿ ಮತ್ತು ಶ್ರೇಷ್ಠ ಪಂಕ್ತಿಯಲ್ಲಿ ಇರಲು ಸಾಧ್ಯ. ಒಂದು ಸಂಸ್ಥೆ ಅಂತ ಹೇಳಿದ ನಂತರ ಯಾವುದೇ ಒಂದು ಪಕ್ಷದ ಅಥವಾ ಯಾವುದೇ ವ್ಯಕ್ತಿಗಳ ಕೈಗೊಂಬೆಯಾಗಿ ಬಾಲ್ಕೊಡೋದು. ಆದರೆ ಈ ನಮ್ಮ B.Boyz ಸಂಘಟನೆ ಯಾರ ಕೈಗೊಂಬೆಯಾಗದೆ, ಯಾರ ಲಾಲಜಿಗೆ ಮುಲಾಜಿಗೆ ಬಲಿಯಾಗದೆ, ಸ್ವಂತ ನೆಲೆಯಲ್ಲಿ ಸರ್ವ ಧರ್ಮ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಈಗ ತನ್ನನ್ನು ತಾನು ಸಮಾಜಕ್ಕೆ ತೊಡಗಿಸಿಕೊಂಡಿದೆ. ಇತ್ತೀಚೆಗೆ ನಮ್ಮ ಶಾಸಕರಾದ UT ಖಾದರ್ ಅವರ ತಂದೆಯಾದ ಮರ್ಹೂಮ್ UT ಫರೀದ್ ಸಾಹೇಬ್ರವರ ಸ್ಮರಣಾರ್ಥ ನೀಡಿದಂತಹ ಒಂದು ಆಂಬ್ಯುಲೆನ್ಸ್ ನಮ್ಮೂರ ಧ್ವನಿ ಅಲೇಕಲ ಇದಕ್ಕೆ ನೀಡಿದ್ರು ಕೂಡ ಅದರ ಸಂಪೂರ್ಣ ಜವಾಬ್ದಾರಿ ಹೊಣೆಗಾರಿಕೆಯನ್ನು ನಿರ್ವಹಿಸುವಲ್ಲಿ B.Boyz ತಂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಉತ್ತಮ ಮಾದರಿ ಸಂಘಟನೆ ಎಂದು ತೋರಿಸಿಕೊಟ್ಟಿದೆ. ಬಂಧುಗಳೇ, ಹೆಚ್ಚೇನು ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅವರು ಏನು ಇವತ್ತು ಒಂದು ಜೆರ್ಸಿ ಲಾಂಚಿಂಗ್ ಸೆರೆಮನಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾದ ಮತ್ತು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವಾಗಿದೆ. ಬಹಳ ಒಂದು ಎಂಜಾಯ್ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ. ಬಹಳ ಉತ್ತಮ ಒಂದು ಕಾರ್ಯಕ್ರಮವಾಗಿದೆ. ನಾನು ನನ್ನನ್ನು ಮತ್ತು ನನ್ನ ಸಹೋದರಿಯಾದ ಉಲ್ಲಾಲ ನಗರಸಭೆಯ ಅಧ್ಯಕ್ಷನಿಯಾದ ಚಿತ್ರಕ್ಕನವರನ್ನು ಕರೆಯುವಾಗ ಇಷ್ಟೊಂದು ವೈಭವಪೂತವಾಗಿ ಮಾಡಿದ್ದಾರೆ ಅಂತ ನನಗೆ ತಿಳಿದಿಲ್ಲ. ಖಂಡಿತವಾಗಿಯೂ ನಿಮ್ಗೆಲ್ಲರಿಗೂ ನನ್ನ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮ ಮಾದರಿ ಯೋಗ್ಯವಾದ ಒಂದು ಸಂಘಟನೆಯಾಗಲಿ, ಅದಕ್ಕೆ ಜಗತ್ತಿನ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ಶಕ್ತಿಯನ್ನು ನೀಡಲಿ, ಒಲಿತನ್ನು ಮಾಡುವಲ್ಲಿ ತಮ್ಮ ಪ್ರಯಾಣ ಸಾಗಲಿ ಅಂತ ಹಾರೈಸುತ್ತಾ ಒಂದು ಅವಕಾಶಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಅಸ್ಸಲಾಂ ಅಲೈಕುಂ. ನನ್ನ ಸಹೋದರ ಧರ್ಮದವರಿಗೆ ನಮಸ್ಕಾರಗಳು. B.Boyz ಕಲ್ಚರಲ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಲೀಂ ಅಲೆಕಲ್ ಅವರಿಗೆ ನನ್ನ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಅಲೆಕಲದ ತೋಹ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆಯಾಗಿರುವಂಥ ನಮ್ಮ ಸಹೋದ್ಯೋಗಿ ಅಧ್ಯಕ್ಷರಾದಂಥ ಚಿತ್ರಕಲಾ ಮೇಡಮ್ರವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಆತ್ಮಮಿತ್ರ ಸಹೋದ್ಯೋಗಿ ಅಯ್ಯೂಬ್ರವರೇ, ಅದೇ ರೀತಿ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡರಾದಂಥ ಯೂಸುಫ್ ಉಲ್ಲಾಲ್ ರವರೇ, ಅದೇ ರೀತಿ ಈ ಗಾರ್ಡನ್ನ ಮಾಲಕರು ಸೈಯದ್ ಮದನಿ ದರ್ಗಾದ ಪ್ರಧಾನ ಕಾರ್ಯದರ್ಶಿಯು ಹಲಕೋಟೆ ಮಸೀದಿ ಅಧ್ಯಕ್ಷರಾದಂಥ ತೋಹಾಜಿ ಅವರೇ,
ಅದೇ ರೀತಿ ಸಮಾಜ ಸೇವಕರು ಆದಂತಹ ನಮ್ಮ ಕಬಡ್ಡಿ ಪ್ಲೇಯರು ಆದಂತಹ ಅಲ್ತಾಫ್ ಹಲಕೋಟೆಯವರೇ, ಮಾಜಿ ಅಧ್ಯಕ್ಷರು ಉಳ್ಳಾಲ ನಗರಸಭೆ ನಗರ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮ ಆತ್ಮೀಯ ಮಿತ್ರರು ಆದಂಥ ಫಾರೂಕ್ ರವರೇ, ಅದೇ ರೀತಿ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದಂಥ ಖಾದರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರು ಫೈಜಲ್ ಅವರೇ, ನಮ್ಮ ಅಲೇಕಲ ಕೌನ್ಸಿಲರ್ ಆದಂಥ ನಮ್ಮ ಆತ್ಮ ಮಿತ್ರ ಸಹೋದ್ಯೋಗಿ ಆದಂಥ ಅಸ್ಗರ್ ಅಲಿ ಅವರೇ, ಅಜೀಜ್ ರವರೇ, ಕೌನ್ಸಿಲರ್ ಅಜೀಜ್ ರವರೇ, ಸಮಾಜ ಸೇವಕರಾದಂಥ ಪೊಲೀಸ್ ಕಬೀರ್ ಅವರೇ, ಅದೇ ರೀತಿ ನಮ್ಮ ಕ್ಯಾಪ್ಟನ್ ರವರೇ, ವೈಸ್ ಕ್ಯಾಪ್ಟನ್ ರವರೇ, ಎಲ್ಲ B.Boyzನ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಕಾರ್ಯದರ್ಶಿಗಳೇ ಸೇರಿದಂಥ ನಮ್ಮೆಲ್ಲ ಬಂಧು ಭಗಿನಿಯರೇ, ಈ ಸೇರಿದ ನಮ್ಮೆಲ್ಲ ಸಹೋದರರೇ, B.Boyzನ ಬಗ್ಗೆ ಹೇಳುವುದಾದರೆ ಅನೇಕ ವಿಷಯಗಳಿವೆ. ಇದನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಮಲರಾಯನ ವಾಸನೆ ನಮಗೆ ಬರ್ತಾ ಇದೆ. ಆದ್ದರಿಂದ ತುಂಬ ಮಾತಾಡದೆ ಅವರ ಕಾರ್ಯಕ್ರಮ ಈ ಒಂದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಅವರ ಜರ್ಸಿ ಲಾಂಚಿಂಗ್ ಸೆರೆಮನಿ ಕಾರ್ಯಕ್ರಮಗಳು ಇಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಎಲ್ಲ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅವರ ಸೇವೆಯನ್ನು ಹೇಳುವುದಾದರೆ ಪುತ್ತೂರಲ್ಲಿ ನಮ್ಮ ಊರಿನ ಮಕ್ಕಳು 4-5 ಜನ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವರು ತುಂಬ ಬಡವರ ಮಕ್ಕಳಾಗಿದ್ದರು. ಅವರಿಗೆ ಊಟದ ವ್ಯವಸ್ಥೆಗೆ ತುಂಬ ತೊಂದರೆ ಇದ್ದ ಮನೆಯಲ್ಲಿ ತೊಂದರೆ ಇರುವಂಥ ವ್ಯಕ್ತಿಗಳನ್ನು ಹುಡುಕಿಕೊಂಡು ಸ್ವಂತ ಮನೆಗೆ ಹೋಗಿ ಅಂಗಡಿಗಳಿಗೆ ಹೋಗಿ ಸಾರ್ವಜನಿಕ ಸಹಾಯವನ್ನು ಬೇಡಿಕೊಂಡು ಅವರ ಸ್ವಂತ ಹಣವನ್ನು ಹಾಕಿಕೊಂಡು 5-6 ಜನ ಎಮರ್ಜೆನ್ಸಿಯಲ್ಲಿದ್ದ ಸಂದರ್ಭದಲ್ಲಿ ಹಾಸ್ಪಿಟಲನ್ನು ಹೊರಗೆ ತಂದಂಥ ಮಕ್ಕಳು ಒಂದು ಸಂಘ ಇದ್ದರೆ ಅದನ್ನು ಮಳೆಗಾಲದಲ್ಲಿ ನಮ್ಮ B.Boyz ಕಲ್ಚರ್ ಅಸೋಸಿಯೇಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಯಾರ ಕೂಡ ಹಣವನ್ನು ಕೈ ಚಾಚಲಿಕ್ಕೆ ಹೋಗುವಂಥ ಪ್ರಶ್ನೆ ಇಲ್ಲ. ಕಾರಣ ಏನಂದರೆ ಅದರಲ್ಲಿರುವವರು ಎಲ್ಲ ಉದ್ಯೋಗಸ್ಥರು, ಪ್ರತಿಯೊಬ್ಬರು ಮಾಲಕರು. ಒಂದೊಂದು ಬೋಟ್ ಒಂದೊಂದು 2 ಕೋಟಿ 3 ಕೋಟಿ ಒಂದೊಂದು ಬೋಟ್ ಇದೆ. ನಮ್ಮ ಕಬೀರ್ ಅವರಿಗೆ, ಅದೇ ರೀತಿ ಆಲಿಯವರಿಗೆ, ಮತ್ತು ನಾ ಎಲ್ಲ ಹೆಸರು ನಮ್ಮ ಉಪಾಧ್ಯಕ್ಷರಾದಂಥ ತ್ವಾಹ ಅವರು ದುಬೈಯಿಂದ ಬಂದು ಈಗ ಊರಿನಲ್ಲಿದ್ದಾರೆ. ಅವರು ಕೂಡ ಬಾಡಿ ಬಿಲ್ಡರ್ ಆಗಿ ಬಾಡಿ ಬಿಲ್ಡರ್ ಸ್ವಂತ ಇದು ಕೂಡ ಜಿಮ್ಮನ್ನು ಕೂಡ ಅವರು ಮತ್ತು ಸಬೀರ್ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅಧ್ಯಕ್ಷರು ಸಲೀಂ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಅವರು ಕೂಡ ದೊಡ್ಡ ಒಂದು ವ್ಯಾಪಾರಸ್ಥರು. ಪ್ರತಿಯೊಂದು ಸದಸ್ಯರು ಕೂಡ ಇದರಲ್ಲಿ ವ್ಯಾಪಾರಸ್ಥರಾಗಿದ್ದಾರೆ. ಇವರಿಂದ ಊರಿನ ಜನರಿಗೆ, ಸಾರ್ವಜನಿಕರಿಗೆ ತುಂಬ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮರೆಯಲಿಕ್ಕಿಲ್ಲ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಇನ್ನೂ ಅನೇಕ ವಿಷಯವನ್ನು ಹೇಳಲಿಕ್ಕಿದೆ. ಸಮಯದ ಅಭಾವ ಇರುವುದರಿಂದ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮದೊಂದಿಗೆ B.Boyzನ ಒಂದು ಜರ್ಸಿ ಉದ್ಘಾಟನೆಯ ಒಂದು ಸುಸಂದರ್ಭ ಸೇರಿದಂಥ ಈ ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ಕ್ರಿಕೆಟೇ ಇವತ್ತು ಪಂಚಪ್ರಾಣವಾಗಿರುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಬೆಟ್ಟಿಂಗಲು ಒಂದು ಕಡೆ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ, ಅದು ಕೂಡ ನಾನೇ ಒಂದು ಆಡಿದಂಥ ಒಂದು ಕ್ರಿಕೆಟ್, ಯಾಕಂತ ಹೇಳಿದರೆ ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಓವರಾಮಲ್ಲಿ IPLನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು 5 ಸ್ಟಾರ್ ಹೋಟೆಲಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಿದೆ. ಆದರೆ ಇವತ್ತು ಒಂದು ಗಾರ್ಡನಲ್ಲಿ, ಅದು ಕೂಡ ಅಂಡರ್ ಆರ್ಮ್ ಒಂದು ಕ್ರಿಕೆಟ್ನ ಒಂದು ಜರ್ಸಿ ಲಾಂಚಿಂಗ್ ಮತ್ತು ಉಳ್ಳಾಲ ನಗರಸಭೆಗೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸುವಂಥ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದಿಸಿ ಈ ಒಂದು ಸಂಸ್ಥೆಯ ನೂತನ ಸಾರಥಿಗಳು ಈಗಾಗಲೇ ನಾನು ಫೇಸ್ಬುಕ್ಕಲ್ಲಿ ಜಸ್ಟ್ ನೋಡಿದಷ್ಟೇ ನೂತನ ಸಾರಥಿಗಳು ಆಯ್ಕೆಯಾಗಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ನೂತನ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಉಳ್ಳಾಲದಲ್ಲಿ ಬಹಳಷ್ಟು ಯಶಸ್ವಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿ, ರಾಜಕೀಯ, ಧಾರ್ಮಿಕದ, ಧರ್ಮದ ಎಲ್ಲವನ್ನ ಬದಿಗಿಟ್ಟು ಒಂದು ಉತ್ತಮ ಆಡಳಿತವನ್ನು ಉಳ್ಳಾಲಕ್ಕೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. B.Boyz സ്പോൺസർ ചെയ്യാൻ പറ്റിയതിൽ വലിയ ഇതുണ്ട്.
പിന്നെ കാലിക്കറ്റ് കിച്ചൺ റെസ്റ്റോറൻറ്റ്, നമ്മുടെ ഫസ്റ്റ് ബ്രാഞ്ച് കൊത്താറ്, സെക്കൻഡ് ബ്രാഞ്ച് ഹൈലാൻഡ് ഹോസ്പിറ്റൽ പക്കത്തിൽ ഉണ്ട്. നിങ്ങളെല്ലാ ഇതും സപ്പോർട്ടും വേണം. താങ്ക് യു. Of Ullal, Municipal of Mr. Ayub sir. I request all the gentlemen on the stage to kindly raise up and do the honors in felicitating Mr. Ayub Manchila. Dignitaries to kindly walk to the center. In the count of 5, 4, 3, 2, 1, let the destiny